ಎರ್ಮಾಳ್ ಹಾಲಿಗೆ ಬಂದಿದ್ದೇವೆ. ನಾವು ನಿನ್ನೆ ಒಂದು ಪ್ರೋಗ್ರಾಮ್ ಉಂಟು ಅಂತ ಹೇಳಿದ್ವಲ್ಲ, ಅದು ರಕ್ಷಕನ ಅಪ್ಪ ಅಮ್ಮನ ಆ್ಯನಿವರ್ಸರಿ ಸತ್ಯನಾರಾಯಣ ಪೂಜೆ. ಸೊ ಅದಕ್ಕೆ ನಾವು ಇವಾಗ ಬಂದಿದ್ದೇವೆ. ಇಲ್ಲಿ ಪೂಜೆ ಆಗ್ತಾ ಉಂಟು ಒಳಗೆ. ಪೂಜೆ ಆದ ನಂತರ ಕೆಲವೊಂದೆಲ್ಲ ಪ್ರೋಗ್ರಾಮ್ ಎಲ್ಲ ಉಂಟು, ಡ್ಯಾನ್ಸ್, ಸಾಂಗು ಏನೇನೋ ಉಂಟು. ಸೊ ನಾವಿವತ್ತು ಎಷ್ಟು ಎಂಜಾಯ್ ಮಾಡ್ತೇವೆ, ಏನೇನು ಮಾಡ್ತೇವೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಇಲ್ಲಿ ವೆಲ್ಕಮ್ ಡ್ರಿಂಕ್ ಸರ್ವ್ ಮಾಡಲಿಕ್ಕೆ ವಿನೀಶ್ ಮತ್ತೆ ಅವರ ಬಳಗದವರು ಕುತ್ಕೊಂಡಿದ್ದಾರೆ. ಚೆನ್ನಾಗಿದೆ. ಯಾವುದಿದು ಜ್ಯೂಸ್? ಯಾವ ಜ್ಯೂಸ್ ಇದು? ಗುವಾ ವೆನಿಲ್ಲಾ ಐಸ್, ಗುವಾ ಮತ್ತೆ ವೆನಿಲ್ಲಾ ಐಸ್ ಕ್ರೀಮ್. ಹೌದಾ, ಸೂಪರ್ ಆಯ್ತಾ? ರಕ್ಷಿ, ಹಾಯ್. ಹೇಗೆ ಅನಿಸ್ತಾ ಉಂಟು ನಿಮ್ಮದೇ ಫಂಕ್ಷನ್? ತುಂಬಾ ಎಕ್ಸೈಟೆಡ್ ಇದ್ದೀನಿ, ಬಟ್ ಸ್ವಲ್ಪ ನರ್ವಸ್ ಇದ್ದೀನಿ. ವೇಟಿಂಗ್ ಫಾರ್ ಮೈ ಗೆಸ್ಟ್. ಯಾ, ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ. ನೆಕ್ಸ್ಟ್ ಮದುಮಗಳು. ಸೊ ಈಗ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ಲಿಕ್ಕಿದೆ. ಸೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ರೆಸ್ ಮಾಡಿಕೊಂಡು ರೆಡಿ ಆಗಿದ್ದಾರೆ. ಕೇಕ್ ಕಟ್ ಮಾಡ್ಕೊಂಡು ಕೊಟ್ಟು ಇದು ದಯಮಾಡಿ ಮಾಡ್ತಿಲ್ಲ
ಸೊ ಈಗಷ್ಟೇ ನಾವು ರಕ್ಷಿತಕ್ಕಂದು ಫಂಕ್ಷನ್ ಇಂದ ಮನೆಗೆ ಬಂದ್ವಿ. ಹಾಗೇನೆ ಫಂಕ್ಷನ್ ಅಂತೂ ತುಂಬಾ ಗ್ರ್ಯಾಂಡ್. ಹಾಗೇನೆ ವನದುರ್ಗದ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ನಂಗೆ ಅಂತೂ ನೋಡುವಾಗಲೇ ತುಂಬಾ ಖುಷಿ ಆಯ್ತು. ಮತ್ತೆ ಓಂಕಾರ್ನವರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಡ್ಯಾನ್ಸ್ ಮಾತ್ರ ಅಲ್ಲ, ಸಾಂಗ್ ಇತ್ತು, ಮತ್ತೆ ಗೇಮ್ಸ್ ಕೂಡ ಆಟ ಆಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಹಾಗೇನೆ ನಾವು ವನದುರ್ಗ ಫ್ಲವರ್ ಡೆಕೋರೇಷನ್ ಆಫ್ ಪಡುಬಿದ್ರಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಸೊ ಯಾವ್ದಾದ್ರು ಇವೆಂಟಿಗೆ ನಿಮ್ಗೆ ಫ್ಲವರ್ ಡೆಕೋರೇಷನ್ ಆಗ್ಬೇಕು ಅಂತಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್. ಬಾಯ್ ಬಾಯ್.